ಉಡುಪಿ ಜಿಲ್ಲೆಯಲ್ಲಿ ನಡೆದ ವಿವಿಧ ಕಳ್ಳತನ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡ ಸ್ವತ್ತುಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸುವ ಕಾರ್ಯಕ್ರಮ ನಡೆಯಿತು. 2020ನೇ ಸಾಲಿನಲ್ಲಿ 45 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕಳವಾದ ಸುಮಾರು 3.13 ಕೋಟಿ ಮೌಲ್ಯದ ಸ್ವತ್ತುಗಳ ಪೈಕಿ 58.47 ಲಕ್ಷ ಮೌಲ್ಯದ ಸೊತ್ತನ್ನು ಪತ್ತೆ ಹಚ್ಚಿ ಹಸ್ತಾಂತರ ಮಾಡಲಾಯಿತು. 2021ರಲ್ಲಿ 161 ಪ್ರಕರಣಗಳು ದಾಖಲಾಗಿದ್ದು ಈವರೆಗೆ 31 ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕಳವಾದ 2.61 ಕೋಟಿ ಮೌಲ್ಯದ ಸ್ವತ್ತುಗಳ ಪೈಕಿ 37.31 ಮೌಲ್ಯದ ಸ್ವತ್ತನ್ನು ಪತ್ತೆ ಹಚ್ಚಲಾಗಿದೆ. ಕೊರೋನಾದ ಬಳಿಕ ಜಿಲ್ಲೆಯಲ್ಲಿ ರಾತ್ರಿ ಕಳವು ಪ್ರಕರಣಗಳು ಅತ್ಯಂತ ಹೆಚ್ಚಾಗಿದ್ದು ಕಳೆದ ವರ್ಷ 42 ಮತ್ತು ಈ ವರ್ಷ ಈವರೆಗೆ 54 ಪ್ರಕರಣಗಳು ದಾಖಲಾಗಿವೆ. ಹಾಡು ಹಗಲೇ ಸುಮಾರು 10 ಕಡೆಗಳಲ್ಲಿ ಕಳವು ನಡೆದಿದೆ. ಕಳ್ಳತನಗಳನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಮನೆಗೆ ಬೀಗ ಹಾಕಿ ತೆರಳುವ ವೇಳೆ ನಾಗರಿಕರು ಸ್ಥಳೀಯರಿಗೆ ತಿಳಿಸಿ ಪೊಲೀಸರಿಗೂ ಸೂಕ್ತ ಮಾಹಿತಿಯನ್ನು ನೀಡುವಂತೆ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಜನತೆಯನ್ನು ಕೋರಿದ್ದಾರೆ.